ಸುಳ್ಯದ ಜಯನಗರ ವಾರ್ಡ್ನ ಮುಖ್ಯ ರಸ್ತೆಯು ಹೊಂಡಗುಂಡಿಗಳಿಂದ ಕೂಡಿದ್ದು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ನೀಡಿದರು ಯಾವುದೇ ಪ್ರಯೋಜನವಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಜಯನಗರ ಮಿಲಿಟರಿ ಗ್ರೌಂಡ್ ಸಮೀಪದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ನಡೆಸಿ ರಸ್ತೆ ದುರಸ್ತಿಗಾಗಿ ಆಗ್ರಹವನ್ನು ವ್ಯಕ್ತಪಡಿಸಿದರು. ಸ್ಥಳೀಯ ಮುಖಂಡರುಗಳಾದ ರಾಕೇಶ್ ಕುಂಟಿಕಾನ, ಬೆಟ್ಟ ಜಯರಾಮ್ ಭಟ್, ಜೂಲಿಯಾನಾ ಕ್ರಾಸ್ತಾ, ಮುದ್ದಪ್ಪ ಜಯನಗರ, ರಂಜಿತ್ ಕುಮಾರ್, ನಗರ ಪಂಚಾಯತ್ನ ಸದಸ್ಯ ಶರೀಫ್ ಕಂಟಿ ಮೊದಲಾದವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಜಯನಗರ ವಾರ್ಡ್ ಬಹಳ ವಿಸ್ತಾರವಾದ ಪ್ರದೇಶವಾಗಿದ್ದು ನೂರಾರು ಕುಟುಂಬಗಳು ವಾಸಿಸುವ ಪ್ರದೇಶವಾಗಿದೆ. ಜಯನಗರಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ ಕಳೆದ ಹಲವಾರು ವರ್ಷಗಳಿಂದ ಹದಗೆಟ್ಟ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಬಹಳ ವರ್ಷದಿಂದ ಮನವಿ ನೀಡುವುದು, ಹೋರಾಟ ಮಾಡುವುದನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಆದರೆ ಬರಬರುತ್ತಾ ಪರಿಸ್ಥಿತಿ ತುಂಬಾ ಕಷ್ಟಕರವಾಗುತ್ತಿದ್ದು ಶೀಘ್ರವಾಗಿ ರಸ್ತೆ ದುರಸ್ತಿ ಪಡಿಸಲು ಆಗ್ರಹಿಸಿ ಸ್ಥಳೀಯರಾದ ನಾವೆಲ್ಲರೂ ಇಂದು ಪಕ್ಷ ಭೇದ ಮರೆತು ಪ್ರತಿಭಟನೆಯ ಮೂಲಕ ನಗರ ಪಂಚಾಯತ್ ಅನ್ನು ಆಗ್ರಹಿಸುತ್ತಿದ್ದೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಲ್ಲಿನ ಇಬ್ಬರು ನಗರ ಪಂಚಾಯತ್ನ ಸದಸ್ಯರುಗಳ ದಿವ್ಯ ಮೌನದಿಂದಾಗಿ ಇಲ್ಲಿ ಹದಗೆಟ್ಟ ರಸ್ತೆಗಳು ಸರಿಯಾಗದೇ ಇರಲು ಕಾರಣವಾಗಿದೆ ಎಂದು ಸೇರಿದ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿ ಸ್ಥಳೀಯ ನಗರ ಪಂಚಾಯತ್ ಸದಸ್ಯರುಗಳಿಗೆ ಮತ್ತು ನಗರ ಪಂಚಾಯತ್ ಆಡಳಿತಕ್ಕೆ ಧಿಕ್ಕಾರವನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಪಂಚಾಯತ್ ಅಧ್ಯಕ್ಷರು ಅಥವಾ ಮುಖ್ಯಾಧಿಕಾರಿಗಳು ಇಲ್ಲಿಗೆ ಬಂದು ನಮ್ಮ ಮನವಿ ಸ್ವೀಕರಿಸಿ ಆದಷ್ಟು ಶೀಘ್ರದಲ್ಲಿ ರಸ್ತೆ ದುರಸ್ತಿ ಪಡಿಸಿಕೊಡುವ ಬಗ್ಗೆ ಪೂರ್ಣ ಭರವಸೆ ನೀಡಬೇಕೆಂದು ಆಗ್ರಹಿಸಿದರು. ಆಗ ಈ ತುಮಕೂರು ಜಿಲ್ಲೆಯ ತುರುವೇಕೆರೆಯ ಒಂದು ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲಿ ಎಂ ಟಿ ಕೃಷ್ಣ ಅವರು ಈಗ ಕೂಡ MLA ಆಗಿದ್ದಾರೆ. ಇದು ನಾನು ಹತ್ತಿರದಿಂದ ನೋಡಿದ ವಿಷಯವನ್ನು ಹೇಳ್ತಾ ಇದ್ದೇನೆ. ಅವರು 140 ಕೋಟಿ ರೂಪಾಯಿಯನ್ನು ನಗರಕ್ಕೆ ಅನುದಾನ ತಂದಿದ್ದಾರೆ. 140 ಕೋಟಿ ರೂಪಾಯಿ ನಗರಕ್ಕೆ ಅನುದಾನ ತಂದಿದ್ದಾರೆ. ನೀವು ಆಗ ಒಂದು ಆಲೋಚನೆ ಮಾಡಿಕೊಳ್ಳಿ, ಈ ನಗರ ಹೇಗೆ ಆಗಿರ್ಬೋದು ಅಲ್ಲಿಂದ. ಅವರು ಈಗ ಕೂಡ MLA ಆಗಿದ್ದಾರೆ, ಕಂಟಿನ್ಯೂಸ್ MLA ಆಗ್ತಾ ಇದ್ದಾರೆ, ಸುಮ್ಮನೆ ಅವರು MLA ಆಗ್ತಾ ಇಲ್ಲ. 140 ಕೋಟಿ ರೂಪಾಯಿ ನಗರಕ್ಕೆ ತಂದಿದ್ರೆ ಅವರು ಹಳ್ಳಿಗಳಿಗೆ ಎಷ್ಟು ತಂದಿರ್ಬೋದು ಹೇಳೋದು ನಾನು. ನಮಗೆ 140 ಕೋಟಿ ಬೇಡ, ಒಂದು ನನ್ನ ಲೆಕ್ಕದಲ್ಲಿ ಒಂದು 25 ಕೋಟಿ ರೂಪಾಯಿ ಇದ್ದರೆ ಈ ನಗರದ ಎಲ್ಲ ರಸ್ತೆಗಳನ್ನು ಸರಿ ಮಾಡ್ಬೋದು. ನಾವೀಗ ಒಳ ರಸ್ತೆಯನ್ನು ಸರಿ ಮಾಡಬೇಕು ಅಂತ ನಾನು ಹೇಳೋದಲ್ಲ. ಈಗ ಮುಖ್ಯ ರಸ್ತೆಗಳು, ಈಗ ಹಳೆಗೇಟಿಯಿಂದ ಇಲ್ಲಿಗೆ ಕುಸ್ಪಾಜಿವರೆಗೆ ಒಂದು ರಸ್ತೆ, ಮತ್ತು ಇಲ್ಲಿ ಕೊಡಿಯರ್ಬೆಲ್ ರೋಡು, ಜಟ್ಟಿಬಳ್ಳ ರೋಡು, ಜೂನಿಯರ್ ಕಾಲೇಜ್ ರೋಡು, ಮತ್ತು ನಿಮ್ಮ ಜೂನಿಯರ್ ಕಾಲೇಜ್ ರೋಡ್ಗಳು, ಮತ್ತು ಈಚೆಯಲ್ಲಿ ಜೋಸಿರ್ ಕಲ್ತ ಅಲ್ಲಿ ಒಂದು ರೋಡು ಜೂನಿಯರ್ ಕಾಲೇಜ್ ಕನೆಕ್ಟ್ ಮಾಡ್ಬೋದು, ಆ ರೋಡ್ಗಳು ಇದನ್ನು ಸರಿ ಮಾಡಲಿ. ಈಗ ನೋಡಿ ಮುಂದೆ ನಮಗೆ ಯಾವ ರೋಡ್ಗಳು ಸರಿ ಇಲ್ಲ. ಈಗ ಬೆಳ್ಳಾರಿ ರೋಡ್ ಹೇಗಿದೆ, ಈಗ ಸುಬ್ರಹ್ಮಣ್ಯ ರೋಡ್ ಹೇಗಿದೆ. ಈ ಮುಖ್ಯ ರಸ್ತೆಗಳನ್ನು ಸರಿ ಮಾಡಿ. ಇದು ಮುಖ್ಯ ರಸ್ತೆ, ತುಂಬ ಜನ ಹೋಗ್ತಾರೆ. ಕಟ್ ರೋಡ್ಗಳನ್ನು ಮತ್ತೆ ಮಾಡಿ, ಆಯ್ತಾ. ನಾವು ಸಬ್ಬುಗಳನ್ನು ಹೇಳಿಕೊಂಡು ದಿನ ದುಡಿದು ಬೇಡ. ಖಂಡಿತ ನಾನು ಹೇಳ್ತಾನೆ, ನಿಮಗೆ ನಾವು ಸಹಕಾರ ಕೊಡ್ತೇವೆ. MLAಗಾಗಲಿ ನೀವು ಸ್ಪೆಷಲ್ ಫಂಡ್ ಒಂದು ಸ್ವಲ್ಪ ತರಿಸಿ, ಒಂದು 10 ಕೋಟಿ ತರಿಸಿ ಒಂದು ಮುಖ್ಯ ರಸ್ತೆಗಳನ್ನು ಸರಿ ಮಾಡಿ ನೋಡಿ. ನೀವು ನೋಡ್ತೀರಿ. ಈಗ ಮತ್ತೊಂದು ಹೇಳ್ತಾನೆ, ಅಮೃತ್ ಯೋಜನೆಯಲ್ಲಿ ಏನೆಲ್ಲ ಅವಾಂತರಗಳಾಗಿದೆ ಅಂತ. ಪ್ರತಿ ರೋಡಲ್ಲಿ ಒಂದು ರೋಡಲ್ಲಿ ಹೋಗ್ತಾ ಇಲ್ಲ. ನಿಮಗೆ ಸರಿಯಾಗಿ ಇದನ್ನು ನೋಡಬೇಕು ಅಂತಾದರೆ ನೀವು ಗುರುಂಪು ರೋಡಲ್ಲಿ ಹೋಗಿ ನೋಡಬೇಕು. ಗುರುಂಪು ಆಲೇಟ್ ರೋಡಲ್ಲಿ ಹೋಗಿ ನೋಡಬೇಕು. ಅಲ್ಲಿ ಸೈಡಲ್ಲಿ ಅಗ್ದಿದ್ದಾರೆ, ಇಲ್ಲಿ ಅಂದಾಜು ಅಗ್ದಿದ್ದಾರೆ. ಅಲ್ಲಿ ಅದನ್ನು ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಆ ಎಷ್ಟು ಕಟ್ ಮಾಡಿದ್ದಾರೆ, 1 ಮೀಟರ್ ಅಷ್ಟು ಕಟ್ ಮಾಡಿದ್ದಾರೆ. ಅಲ್ಲಿ ಪೈಪ್ ಹಾಕಿದ್ದಾರೆ, ಅಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಅದೆಲ್ಲ ಈಗ ಒಂದು 2 ಇಂಚು ಕಳೆದ ಹೋಗ್ತಾರೆ. ಇದು ನಾನು ಡೈಲಿ ಹೋಗ್ತಾನೆ, ಹಾಗೆ ನನಗೆ ಅದರ ಕರೆಕ್ಟ್ ಗೊತ್ತುಂಟು. ಮುಖ್ಯಾಧಿಕಾರಿ ಮತ್ತು ತಹಸೀಲ್ದಾರಿಗೆ ಮನವಿ ನೀಡಿದೆ. ಆದರೆ ಇಷ್ಟು 1 ವರ್ಷ ಕಳೆದರೂ ಕೂಡ ಇಷ್ಟುವರೆಗೆ ಯಾರು ಬಂದು ಪರಿಶೀಲನೆ ಮಾಡಿಲ್ಲ. ಹೇಗೆ ಆಗಿದೆ ಪರಿಶೀಲನೆ ಮಾಡಿಲ್ಲ. ರಸ್ತೆ ಹೇಗೆ ಹೋಗಲಿ, ಅವರು ಹೊಂಡ ಗುಂಡಿ ತುಂಬಿದೆ. ಅದರಲ್ಲಿ ಶಾಲೆ ಮಕ್ಕಳು 2 ಸೈಡಿಂದ ಹೋಗ್ತಾ ಇದ್ದಾರೆ. ಅದು ಕೂಡ ಅವರಿಗೆ ಕಷ್ಟ ಆಗಿದೆ. ಬೆಳಿಗ್ಗೆ ಹೋಗ ಹಿಡಿಪಾರು ಅದೆಲ್ಲ ಮಣ್ಣಲ್ಲಿ ಕಂಡಿಯಾಗಿ ಕ್ರಾಸಲ್ಲಿ ಕೂತಲೇಬೇಕು. ಅದರಲ್ಲಿ ನಮ್ಮ ಇಲ್ಲಿಂದ 5 ಮೋರಿ ಇದೆ, ಇಲ್ಲಿಂದ ಜಯನಗರ ಶಾಲೆವರೆಗೆ. ಆ ಮೋರಿಗಳೆಲ್ಲ ಬಂದಾಗಿ ಅದರೊಳಗೆ ನೀರು ಹೋಗುವುದಿಲ್ಲ. ಮತ್ತು ರಸ್ತೆ ಕೂಡ ಚರಂಡಿ ಕ್ಲೀನ್ ಮಾಡ್ತಾರೆ ಪ್ರತಿ ವರ್ಷ. ಆದರೆ ಅದು ಮೇಲೆ ಕೆರೆಸೋಡು ಹೋಗುತ್ತೆ, ಒಂದು ಆರೆ ಮಣ್ಣದ ಇದುವರೆಗೆ ಆಗುವುದಿಲ್ಲ. ಅದು ಬಿಲ್ ಮಾಡಿ ಅವರು ಮಾಡಿಕೊಳ್ತಾರೆ. ಅದು ಕೆಲಸ ಸರಿಯಾಗಿ ಕ್ಲೀನ್ ಆಗುವುದಿಲ್ಲ. ಅಂದರೆ ನಾನು ಆಗ್ರಹಿಸ್ತೇನೆ, ಮೊದಲು ಚರಂಡಿ ಹೊಂಡದ ಮಾಡಬೇಕು, ಮೋರಿಯನ್ನು ರಿಪೇರಿ ಮಾಡಿ ನೀರು ಹಾಗೆ ಹೋಗುವಾಗೆ ಮಾಡಬೇಕು. ಹಾಗೆ ಮಾಡಿದ ಮಾತ್ರ ರಸ್ತೆ ಹೊಂಡ ಆಗಲಿ ಸಾಧ್ಯ ಇಲ್ಲ. ಆದ್ದರಿಂದ ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಮುಖ್ಯಾಧಿಕಾರಿ ಸುಧಾಕರ್ ಮತ್ತು ಜಯನಗರ 3ನೇ ವಾರ್ಡ್ ಸದಸ್ಯರಾದ ಬಾಲಕೃಷ್ಣ ಭಟ್ ಕೊಡಂಕೇರಿಯವರು ಬಂದಿದ್ದು ಪ್ರತಿಭಟನಾಕಾರರು ಜೋರಾಗಿ ಧಿಕ್ಕಾರ ಕೂಗಲು ಆರಂಭಿಸಿದ್ರು. ನಮ್ಮ ಈ ರಸ್ತೆ ಒಂದು 30 ವರ್ಷದಿಂದ ಮೇಲ್ಪಟ್ಟು ಹದಗೆಟ್ಟು ನಾವು ಎಲ್ಲ ಲಿಖಿತವಾಗಿ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಸರಿಸುಮಾರು 3 ವರ್ಷದಿಂದ ಮೇಲಾಯ್ತು. ಇಲ್ಲಿ ಬಂದು ಎಲ್ಲರಿಗೆ ಚೀಫ್ ಆಫೀಸರಿಗೆ ಕೊಟ್ಟಿದ್ದೇವೆ, ತಹಸೀಲ್ದಾರಿಗೆ ಕೊಟ್ಟಿದ್ದೇವೆ, ನಮ್ಮ ನಗರ ಪಂಚಾಯತ್ ಅಧ್ಯಕ್ಷರುಗಳಿಗೂ ಕೊಟ್ಟಿದ್ದೇವೆ, MLAಗೆ ಸಹ. ಯಾರು ಇದರ ಬಗ್ಗೆ ಮುತುವರ್ಜಿ ವಹಿಸುತ್ತಿಲ್ಲ. ಅಷ್ಟು ಖಂಡಮಾಗಿ ಜನಸಾಮಾನ್ಯ ಸಮೇತ ಇಲ್ಲಿ ನಡೆದಾಡಲಿಕ್ಕೆ ಕಷ್ಟ.
ನೀವು ಈ ಥರ ಆಗಿ ಸಣ್ಣ ಸಣ್ಣ ಗ್ಯಾಪ್ಗಳಲ್ಲಿ ಮಾತ್ರ ಕಾಂಕ್ರೀಟ್ ಆಗಿದೆ ಹೊರತು ಬೇರೆ ಯಾವುದೇ ರಸ್ತೆಗಳು ಸರಿ ಇಲ್ಲ. ಇಲ್ಲಿಂದ ನಮಗೆ ಕುತ್ಪಾಜಿವರೆಗೆ ನೀವು ಹೋಗ್ಬೋದು ಸರ್, ಬೇಕಾದ್ರೆ ಕರ್ಕೊಂಡು ಹೋಗ್ತೇವೆ. ನೀವು ಅಲ್ಲ ಹೋಗಿದ್ದೀರಿ, ಶಾಲೆ ಮಕ್ಕಳು ಚರಂಡಿಯಲ್ಲಿ ಹೋಗ್ಬೇಕು. ಮೊನ್ನೆ ನೋಡಿ ಮಣ್ಣು ಹಾಕಿದ್ರಲ್ಲಿ ಎಷ್ಟು ತೊಂದರೆ ಆಗಿದೆ ನಿಮಗೆ ಗೊತ್ತುಂಟು. ಸಣ್ಣ ಸಣ್ಣ ಪ್ಯಾಚ್ ವರ್ಕ್ಗಳಿಗೆ ಮಣ್ಣು ಹಾಕಿ ಬಿಡುದು, ಇದು ಉಬ್ಬಿಕೊಂಡು ಇನ್ನೂ ಮತ್ತೆ ಹೋಗ್ಲಿಕ್ಕೆ ಕಷ್ಟ ಆಗಿ ಎಷ್ಟೋ ಜನ ಬಿದ್ದದೆಲ್ಲ ಎಲ್ಲ ನೀರಿಗೆ ಹೋಗ್ತದೆ. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಅಶ್ರಫ್ ಸಂಗಮ್, ತಾರಾ ಆರ್ ರೈ, ಡಿಆರ್ ಗಾರ್ಮೆಂಟ್ಸ್ ಮಾಲಕ ರಾಮಚಂದ್ರ, ಪ್ರಸನ್ನಕುಮಾರ್, ಸಂಘಟಕರಾದ ಸುಂದರ ಕುತ್ಪಾಜೆ, ರಮೇಶ್ ಪೂಜಾರಿ, ಶಫೀಕ್ ಜಯನಗರ, ಮಹಮ್ಮದ್ ಮುಟ್ಟತ್ತೋಡಿ, ನವಾಜ್ ಪಂಡಿತ್, ಶರೀಫ್ ಜಯನಗರ, ದಯಾನಂದ ಕುತ್ಪಾಜೆ, ಸಚಿನ್ ಕೊಯಿಂಗೋಡಿ, ಪ್ರಸನ್ನ ಕುತ್ಪಾಜೆ, ಮಜೀದ್ ಕುತ್ತಮಟ್ಟೆ, ಇಲ್ಯಾಸ್, ಅಬ್ದುಲ್ಲಾ ಹಾಜಿ, ಓಸಾಲ್ಡ್ ಕ್ರಾಸ್ತಾ, ಪೊನ್ನಾರ್, ನಿಸರ್ಗ ಇಂಡಸ್ಟ್ರೀಸ್ನ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ನೂರಾರು ಮಂದಿ ಪ್ರಮುಖರು ಉಪಸ್ಥಿತರಿದ್ದರು. ಸ್ಥಳಕ್ಕಾಗಮಿಸಿ ಮನವಿ ಸ್ವೀಕರಿಸಿದ ಮುಖ್ಯಾಧಿಕಾರಿಯವರು ಮಾತನಾಡಿ, ಇದೀಗ ರಸ್ತೆಯ ಹೊಂಡ ಮುಚ್ಚಿ ಚರಂಡಿ ರಿಪೇರಿ ಮಾಡಿ ಸಂಚಾರಕ್ಕೆ ಯೋಗ್ಯವಾಗಿಸಲಾಗುವುದು. ಮಳೆ ಕಡಿಮೆಯಾದ ಬಳಿಕ ಸಂಪೂರ್ಣ ರಸ್ತೆಯ ಅಭಿವೃದ್ಧಿ ಕಾರ್ಯ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಈ ವೇಳೆ ಪ್ರತಿಭಟನಾಕಾರರು ಇದು ಕೇವಲ ಭರವಸೆ ಮಾತ್ರವಾಗದೆ ಕೂಡಲೇ ಕಾರ್ಯಪ್ರವೃತ್ತಿ ಕೂಡ ಆಗಬೇಕು, ಇಲ್ಲವಾದಲ್ಲಿ ಮುಂದಿನ ಹೋರಾಟ ಪಂಚಾಯತ್ ಮುಂಭಾಗದಲ್ಲಿರುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿ ಬಳಿಕ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಉಸ್ಮಾನ್ ಜಯನಗರ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.